ಹಾಯ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ మై యూట్యూబ్ ఛానల్ ಮತ್ತೆ ಎಂಚೊಲ್ಲರು ಸೌಖ್ಯಲ್ಲರು ನಿನ್ನೆ ಏನು ವಾಯ್ಸ್ ಫುಲ್ಲು పోతుంది ಹುಷಾರಿಚ್ಚಿ ಜ್ವರ ಬರೋದು ವಾಯ್ಸ್ಲ ಕಾಲಿಚ್ಚಿ ಆಂಡಲೊಂಜಿ ಲಾಗ್ ಮಲ್ಪುಗಂದು ವಿದ್ಯಾರ್ಥಿನಿ ಒಂದು ನಿಮಿಷ ಹಾಯ್ ಓಯ್ ಓಯ್ ಮೇಡಮ್ ಓಯ್ ಕರಿಯೋದು ತಾನೆಗೆ ಒರ್ತಿಯಪ್ಪನು ಮಕ್ಕಳು ಒಳ್ಳೆರು ಫ್ರೆಂಡ್ ಮಕ್ಕಳು ಒಳ್ಳೆರು ಹಾಂ ಒಳ್ಳೆರ್ದು చాబరియనది ఓ అత్త అదే పోపినా చిత్తూరులాగే అదే బలాయి బార్ జోరాతాయి బన్స్ Paolo, inte bitte Paolo te. Jag trodde det. Det var det. Mamma, vad kommer? Apoti. Mamma, giuro.
ಕೊತ್ತಂಬರಿ ಸೊಪ್ಪು. ಖಂಡಿತವಾಗ್ಲೂ ಇಂಥದ್ದೊಂದು ಅವಕಾಶ ಇದೆ. ನಾವೆಲ್ಲರೂ ಕೂಡ ತಮ್ಮ ಒಂದು ವಾಸ್ತುವಿನ ಶಾಸ್ತ್ರನೋ ಇಲ್ಲ ಅಂತಂದ್ರೆ ತಮ್ಮ ಸ್ಥಳದಿಂದ ಹತ್ರ ಇರತಕ್ಕಂಥ ಯಾವ್ದಾದ್ರು ಪುಣ್ಯ ನದಿ ಸಮುದ್ರವನ್ನು ಅಲ್ಲೂ ಕೂಡ ತಾವು ಹೋಗಿ ಇನ್ನು ಮೌಲ್ಯ ಅಮಾವಾಸ್ಯೆಯಿಂದ ಸುಂದರವಾಗಿರ್ತಕ್ಕಂಥ ಸ್ಥಳದ ಸಮಯದಲ್ಲಿ ಸ್ನಾನವನ್ನು ಮಾಡ್ಬೋದು. ಒಂದು ವಿಚಾರ ನಾನು ಸ್ವೀಕರಿಸ್ತೀನಿ, ನಾನು ಈಗ ಹೇಳಿದೆ ಅಂತ ಹೇಳಿ ಏಕಾಏಕಿ ಅದೆಲ್ಲ ಇರ್ತಕ್ಕಂಥದ್ದಲ್ಲ. ಅಲ್ಲ ಅಂದರೆ ಕುಂಭಮೇಳದಲ್ಲಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು ಈ ವಿಚಾರವನ್ನ ಹೇಳಿದ ಮೇಲೆ ನಾವು ಖಂಡಿತ ಆಗದೇ ಇರತಕ್ಕಂಥ ಹೋಗಿ ಸ್ನಾನವನ್ನು ಮಾಡ್ತೀವಿ, ಇಲ್ಲ ಅಂತೆಲ್ಲ ದಯವಿಟ್ಟು ನೀರು ಅಂತಂದ್ರೆ ನೋಡಿ ಈ ಒಂದು ಪಂಚಭೂತಗಳಲ್ಲಿ ನಾವು ಯಾವತ್ತೂ ಕೂಡ ಆಟ ಆಡ್ತಾರೆ. ಅದೊಂದು ಹರಿಯೋಡಿಗಳು ಮಾತ್ರ ಕೋರಿ ರೊಟ್ಟಿ. ಇಲ್ಲಿ ಎಲ್ಲಿ ಶಕ್ತಿ ಇರುತ್ತೆ, ಎಲ್ಲಿ ಎತ್ತರ ಇರುತ್ತೆ, ಯಾವುದು ಕೂಡ ನಾವು ಗಮನಿಸ್ಕೊಳ್ತಕ್ಕಂಥ ಸ್ನಾನವನ್ನು ಮಾಡಬೇಕು ಅಂತಕ್ಕಂಥ ಒಂದೇ ಮನಸ್ಸಲ್ಲಿರುತ್ತೆ. ಯೋಗ ಒಂದಲ್ಲ ಸಹಾಯವನ್ನು ಅಲ್ಲಿನ ಲೋಕಲ್ ಕಾರಣ ಇದೆ, ಅಲ್ಲಿನ ಗ್ರಾಮದ ಕಾರಣ ಇರುವಂಥ ಕಾರಣ ಕಾಣಿಸ್ಕೊಂಡ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನಾವೆಲ್ಲ ಸ್ನಾನ ಮಾಡ್ಬೋದು ಅನ್ನೋದನ್ನು ಮಾಹಿತಿಯನ್ನು ತಗೊಂಡು ನಾವು ಮುಂದಾಗ್ತಕ್ಕಂಥದ್ದು ಬಹಳ ಸಮಯ. ಯಾಕೆ ಅಂತಂದ್ರೆ ಶ್ರೀನಿವಾಸ ಶರ್ಮಾರವ್ರು ಹೇಳಿದ್ರು ನಾವು ಓದಿ ಸ್ನಾನ ಮಾಡುವಂಥ ಒಂದು